ಕಡೆ ಆಮೆಕತಿಯ ಹೆದ್ದಾರಿ ಕಾಮಗಾರಿ, ಮತ್ತೊಂದು ಕಡೆ ನಿರ್ವಹಣೆ ಇಲ್ಲದ ತಾತ್ಕಾಲಿಕ ರಸ್ತೆ ವಿಭಜನ. ಈ ಎರಡು ಅವ್ಯವಸ್ಥೆಗಳ ಮಧ್ಯೆ ಜನಸಾಮಾನ್ಯ ವಾಹನ ಸವಾರರು ಅಪಾಯವನ್ನು ಎದುರಿಸುವಂತಾಗಿತ್ತು. ಸಂಬಂಧಪಟ್ಟವರು ಇತ್ತ ಗಮನ ಹರಿಸುವ ಮೂಲಕ ಸಮಸ್ಯೆ ಇತ್ಯರ್ಥಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದೆಷ್ಟೋ ವರ್ಷಗಳ ಹಿಂದೆಯೇ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡು ಜನರ ಉಪಯೋಗಕ್ಕೆ ಬಿಟ್ಟುಕೊಡಬೇಕಾಗಿದ್ರು. ಹೆದ್ದಾರಿ ಗುತ್ತಿಗೆ ಕಂಪನಿ ನವಯುಗ್ ಈಗಲೂ ಆಮೆಕತಿಯ ಕಾಮಗಾರಿ ನಡೆಸಿ ತನ್ನನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎಂಬಂತೆ ಸರ್ವಾಧಿಕಾರ ಧೋರಣೆಯನ್ನ ತಾಳಿದೆ. ಈ ಕಾರಣದಿಂದಾಗಿ ಎಡೆಬಿಡದೆ ಅಪಘಾತಗಳು ಸಂಭವಿಸ್ತಾ ಇತ್ತು. ಇದಕ್ಕೆ ಪೂರಕವಾಗಿ ನಿರ್ವಹಣೆ ರಹಿತವಾಗಿ ಪಡುಬಿದ್ರೆ ಪೇಟೆ ಭಾಗದಲ್ಲೇ ಬ್ಯಾರಿಕೇಡ್ ಮೂಲಕ ನಿರ್ಮಿಸಿದ ತಾತ್ಕಾಲಿಕ ರಸ್ತೆ ವಿಭಜಕ ನಿರ್ವಹಣೆ ಇಲ್ಲದ ಕಾರಣ ಅಡ್ಡಲಾಗಿ ಕಟ್ಟಿರುವ ರಿಬ್ಬನ್ಗಳು ನೇಪಥ್ಯಕ್ಕೆ ಸೇರಿದ ಪರಿಣಾಮ ಬ್ಯಾರಿಕೇಡ್ ಸಂದಿನಲ್ಲಿ ಸಿಕ್ಕಲ್ಲಿ ವಾಹನಗಳು ಅಡ್ಡಾದಿಡ್ಡವಾಗಿ ತೂರಿಕೊಂಡು ಹೋಗುತ್ತಿರುವುದರಿಂದ ಪೇಟೆ ಭಾಗದಲ್ಲಿ ಹೆದ್ದಾರಿ ವಾಹನ ಸಂಚಾರ ಅಪಾಯಕಾರಿಯಾಗುತ್ತಿದೆ. ಹೆದ್ದಾರಿ ಸಂಚಾರ ಸುಗಮವಾಗಲೆಂಬ ನಿಟ್ಟಿನಲ್ಲಿ ಅಂದಿನ ಎಸ್ಪಿ ರೂಪಿಸಿದ ಕಾರ್ಯತಂತ್ರ ಇದೀಗ ನಿರ್ವಹಣೆ ಇಲ್ಲದೆ ಅಪಾಯವನ್ನ ಸೃಷ್ಟಿಸ್ತಾ ಇದೆ. ಒಂದೋ ಹೆದ್ದಾರಿ ಮಧ್ಯಭಾಗದಲ್ಲಿ ಇರಿಸಿದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಲಿ, ಇಲ್ಲ ಈ ಹಿಂದಿನಂತೆ ನಿರ್ವಹಣೆ ಮುಂದುವರೆಸಲಿ. ಎರಡು ನಡೆಸದೆ ಅನಾಹುತ ನಡೆದು ಪ್ರಾಣ ಹಾನಿ ಸಂಭವಿಸಿದರೆ ಅದರ ಹೊಣೆ ಹೊರುವವರು ಯಾರು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ.